ಪ್ರಪಂಚದಲ್ಲಿ ಕೆಲವು ಹಕ್ಕಿಗಳು ತಮ್ಮದೇ ಕಾಲನಿ ಮಾಡಿಕೊಂಡು ಬಾಳುತ್ತವೆ. ಅವುಗಳಲ್ಲಿ 6 ಹಕ್ಕಿ ಸಮುದಾಯಗಳು ಜಗತ್ಪ್ರಸಿದ್ಧ. ಪೆಂಗ್ವಿನ್ಗಳು ಚಳಿ ಮತ್ತು ಧ್ರುವ ಪ್ರದೇಶದವು. ಅತಿ ಚಳಿಗಾಳಿಗೆ ಇವು ಒತ್ತೊತ್ತಾಗಿ ಕುಳಿತು ಚಳಿ ತಡೆದುಕೊಳ್ಳುತ್ತವೆ. ಲಕ್ಷದವರೆಗೆ ಗುಂಪಿನಲ್ಲಿ ಇದ್ದು ಮರಿಕಾಲದಲ್ಲಿ ಕೂಡಿ ಕಾಪಾಡಿಕೊಳ್ಳುತ್ತವೆ. ಫ್ಲೆಮಿಂಗೋಗಳ ಗುಂಪು 1000ರಿಂದ 10 ಲಕ್ಷದವರೆಗೂ ಇರುತ್ತವೆ. ಕೂಡಿ ಆಹಾರ ಸಂಪಾದನೆ ಹಾಗೂ ತಮ್ಮನ್ನ ನುಂಗಲು ಬರುವವುಗಳ ವಿರುದ್ಧ ಕೂಡಿ ಕಾದಾಡುತ್ತವೆ. ವೀವರ್ ಬರ್ಡ್ ಇವು ಮರಗಳಲ್ಲಿ ಆಧುನಿಕ ಅಪಾರ್ಟ್ಮೆಂಟುಗಳಂತೆ ಗುಂಪಾಗಿ ಗೂಡುಗಳನ್ನು ಕಟ್ಟುತ್ತವೆ, ಒಟ್ಟಿಗೆ ಹಾರುತ್ತವೆ. ಮೊಟ್ಟೆ ಮರಿ ನುಂಗಲು ಬರುವ ಹಾವುಗಳನ್ನು ಕೂಡಿ ಚುಚ್ಚಿ ಕೊಲ್ಲುತ್ತವೆ. ಪಾಪಿನ್ಸ್ ಕಡಲ ಹಕ್ಕಿಗಳು ಕಡಲ ಬದಿಯ ಎತ್ತರದ ಕ್ಲಿಪ್ಗಳಲ್ಲಿ ಕೂಡಿ ಮೊಟ್ಟೆಯಿಟ್ಟು ಮರಿ ಮಾಡುತ್ತವೆ. ಈ ಕಾಲನಿಗಳನ್ನು ಪಪಿನ್ರಿ ಎನ್ನುವರು. ವೈರಿಗಳನ್ನು ಕಾಲನಿಗೆ ಕಾಲಿಡಲು ಬಿಡವು. ರೂಕ್ಸ್ ಕಾಗೆ ಬಗೆಯ ಹಕ್ಕಿಗಳು ಎತ್ತರದ ಮರಗಳಲ್ಲಿ ಗುಂಪುಗೂಡುಗಳನ್ನು ಕಟ್ಟುತ್ತವೆ. ಎಲ್ಲದರಲ್ಲೂ ಸಹಕಾರ ಮಂತ್ರ ಪಠಿಸುತ್ತವೆ. ಕೊಕ್ಕರೆ ಜಾತಿಯ ಹೆರಾನ್ ಈಗ್ರೆಟ್ಸ್ಗಳು ಕೂಡ ಗುಂಪು ಹಕ್ಕಿಗಳು. ನೀರು ಬದಿಯ ಮರಗಳಲ್ಲಿ ಗುಂಪಾಗಿ ವಾಸಿಸುತ್ತವೆ. Abaca Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaca Queen Cruise, a unit of Digital Planet behind Sri Brahma Babariya Temple, Bukkapatna, Mangalore. For bookings, call 92433 01874.